ದೇಸಿಕ್ರು ಕಾಪು ಪ್ರೈವೇಟ್ ಲಿಮಿಟೆಡ್ ಜೆಸಿಐ ಕಾಪು ಮತ್ತು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಇದರ ಸಹಭಾಗಿತ್ವದಲ್ಲಿ ಉಳಿಯಾರಕೋಳಿ ದಂಡತೀರ್ಥದಲ್ಲಿರುವ ದೇಸಿಕ್ರು ಪ್ರೈವೇಟ್ ಆವರಣದಲ್ಲಿ ಆಯೋಜಿಸಲಾದ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಲಯನ್ಸ್ ಜಿಲ್ಲಾ ಮಾಜಿ ಗವರ್ನರ್ ಶ್ರೀಧರ ಶೇಣವ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮನುಷ್ಯನ ಜೀವನದಲ್ಲಿ ಕಣ್ಣುಗಳ ಪಾತ್ರ ಮಹತ್ವದ್ದಾಗಿದ್ದು, ಕಣ್ಣುಗಳ ರಕ್ಷಣೆ ಮೂಲಕ ನಮ್ಮ ಜೀವ ಮತ್ತು ಜೀವನವನ್ನು ಭದ್ರವಾಗಿಸಿಕೊಳ್ಳಲು ಸಾಧ್ಯವಿದೆ. ಗ್ರಾಮೀಣ ಭಾಗದ ಜನರ ಆರೋಗ್ಯ ರಕ್ಷಣೆಗಾಗಿ ದೇಸಿಕ್ರು ಮತ್ತು ಜೆಸಿಐ ಸಂಸ್ಥೆಗಳು ನೇತ್ರ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದರು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದ್ರೆ ಡಾಕ್ಟರ್ಸ್ ಅಥವಾ ಒಂದು ಹಾಸ್ಪಿಟಲ್ ಅದು ಹೆಲ್ಪ್ ತುಂಬಾನೇ ಅಗತ್ಯ. ಸೊ ಅದಕ್ಕೆ ನಮಗೆ ಹೆಲ್ಪ್ ನೀಡಿದಂತಹ KMC ಐ ಸ್ಪೆಷಲಿಸ್ಟ್ ಮಿಸ್ಟರ್ ನಿತಿನ್ ಹಾಗೂ ಅಂಜನಾ ಮ್ಯಾಮ್ ಇವರಿಗೂ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ತುಂಬ ಸ್ವಾಗತ. 2010 ಸ್ಟಾರ್ಟ್ ಆಗಿದ್ದು ತುಂಬ ಜನರು ಇದು ಒಂದು ಭಾಳ ಅತ್ಯುತ್ತಮವಾದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ JC ಸಂಸ್ಥೆ ಅವರು ಕೂಡ ಹಾಗೆ ಸೋಷಿಯಲ್ ಸರ್ವಿಸ್ ಈಗ ಅವರದೇ ಡೆವಲಪ್ಮೆಂಟ್ ಇತ್ತು, ಆದರೆ ಈಗ ಅವರು ಸೋಷಿಯಲ್ ಸರ್ವಿಸ್ ಕೂಡ ಹೋಗಿದ್ದಾರೆ. ಅವರು ಎಲ್ಲರೂ ಕೈ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿದರು. ಕ್ಯಾಟ್ರಾಕ್ಟ್ ಅಂದರೆ ನಿಮ್ಮ ಕಣ್ಣಿಗೆ ಹೇಗೋ ಜೊತೆಗೆ ಅಂದರೆ ಕಣ್ಣಿಗೂ ಒಂದು ಗ್ಲಾಸಸ್ ಇದ್ದಾವೆ ಮತ್ತು ಹಿಂದೆ ಸೆನ್ಸರ್ ಥರ ಇದೆ. ಸೊ ನಿಮ್ಮ ಗ್ಲಾಸಸ್ ಸ್ವಲ್ಪ ಸ್ಕ್ರ್ಯಾಚ್ ಆದರೂ ಅದಕ್ಕೇನಾದರೂ ಬಿಳಿ ಆಗಿದ್ರೆ ಅದು ಕ್ಯಾಟ್ರಾಕ್ಟ್ ಅಂತಾರೆ. ನಾವು ಅದು ಒಂದು ಚಿಕ್ಕ ಸರ್ಜರಿ ಮಾಡಿ ಚೇಂಜ್ ಮಾಡ್ಬೋದು.